ಬಂಧುಗಳೇ, ವರ್ಲ್ಡ್ ಆಫ್ ಭರತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ತುಳುನಾಡಿನ ಆಟಿ ತಿಂಗಳಿನ ಮಹತ್ವ. ಮಿತ್ರರೇ, ಇಲ್ಲಿಯ ಜನ ಬಹು ಕಷ್ಟ ಜೀವಿಗಳು ಎಂದು ಪ್ರಕೃತಿಯನ್ನು ಎದುರು ಹಾಕಿದ ಉದಾಹರಣೆಯೇ ಇಲ್ಲ. ಹಾಗೂ ತಮ್ಮ ಕಷ್ಟದ ದಿನದಲ್ಲೂ ಸುಖ ಕಾಣುವಂತಹ ಮುಗ್ಧ ಜೀವಿಗಳು. ಅಂದಿನ ಕಾಲದಲ್ಲಿ ಮಳೆಗಾಲ ಪ್ರಾರಂಭವಾಯಿತು ಎಂದರೆ ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳುತ್ತಿದ್ದವು. ಆಗ ಹೊಟ್ಟೆಗೆ ಬಟ್ಟೆಗೆ ಕಷ್ಟಪಡುತ್ತಿದ್ದಂತಹ ಕಾಲ. ಎಷ್ಟಾದರೂ ಪ್ರಕೃತಿಯನ್ನು ಪೂಜಿಸುವ ಜನರಲ್ಲವೇ, ಆದುದರಿಂದ ಪ್ರಕೃತಿಯು ಕೂಡ ಇವರ ಕೈ ಬಿಟ್ಟಂತೆ ಕಂಡಿಲ್ಲ. ಯಾಕೆಂದರೆ ಮನೆಯ ಸುತ್ತಮುತ್ತಲಲ್ಲೇ ಸಿಗುತ್ತಿದ್ದ ಗಿಡಗಂಟೆಗಳೇ ಇವರ ಆಹಾರವಾಗಿತ್ತು. ಚೇವು, ತಜಂಕ್, ಕಣಿಲೆ ಮುಂತಾದ ವಸ್ತುಗಳನ್ನು ಬಳಸುತ್ತಿದ್ದರು. ಅದರಲ್ಲೂ ಪತ್ರೊಟೆಗೆ ಮೊದಲ ಸ್ಥಾನ. ಯಾಕೆಂದರೆ ಪತ್ರೊಟೆಯನ್ನು ಆಟಿ ತಿಂಗಳಿನಲ್ಲಿ ಒಂದೆರಡು ಸಲವಾದರೂ ಈಗಲೂ ತಿನ್ನಬೇಕೆಂಬುದು ಹಲವರ ಅಭಿಪ್ರಾಯ. ಯಾಕೆಂದರೆ ಅದು ವರ್ಷವಿಡೀ ಬೇಕಾದಂತಹ ಆರೋಗ್ಯವನ್ನು ಕೊಡುತ್ತದೆ ಎಂದು. ಹಾಗೂ ಇನ್ನೊಂದು ಆಡುಮಾತು ತುಳುನಾಡಿನಲ್ಲಿ ಪ್ರಸಿದ್ಧವಾಗಿದೆ. ಏನೆಂದರೆ, ಆಟಿ ತಿಂಗಳಿನಲ್ಲಿ ತುಳುನಾಡಿನ ದೈವಗಳೆಲ್ಲ ಘಟ್ಟ ಹತ್ತಿ ಹೋಗುತ್ತವೆ ಎಂದು. ಆಗ ಇವರಿಗೆ ಇನ್ನೊಂದು ಚಿಂತೆಯನ್ನು ಕಾಡುತ್ತದೆ. ಏನೆಂದರೆ, ಆಟಿ ತಿಂಗಳ ಮಳೆಗಾಲದಲ್ಲಿ ಬರುವಂತಹ ರೋಗ ರುಜಿನ ಸೀಕು ಸಂಕಟಗಳಿಗೆ ಏನು ಪರಿಹಾರ ಎಂದು ಯೋಚಿಸುತ್ತಿರುವಾಗಲೇ ಬರುವವ ಆಟಿ ಕಲೆಂಜ. ಆಟಿ ಕಲೆಂಜಕ್ಕೆ ತುಳುನಾಡಿನಲ್ಲಿ ವಿಶೇಷ ಸ್ಥಾನಮಾನವಿದೆ. ಯಾಕೆಂದರೆ ಆಟಿ ತಿಂಗಳಿನಲ್ಲಿ ಬಂದು ಜನರ ರೋಗ ರುಜಿನ ಸೀಕು ಸಂಕಟಗಳನ್ನು ಓಡಿಸುವವ ಎಂದು. ಹಾಗೆಯೇ ಇದರ ಜೊತೆ ಇದೇ ತಿಂಗಳಿನಲ್ಲಿ ಮನೆಯಲ್ಲಿ ತೀರಿ ಹೋದಂತಹ ಹಿರಿಯರಿಗೆ ಅಗೆಲನ್ನು ಬಡಿಸುವ ಕ್ರಮವಿದೆ. ತಮ್ಮ ಸಂತೋಷದ ಸಮಯದಲ್ಲಿ, ಪ್ರತಿ ಮನೆಯಲ್ಲಿ ನಡೆಯುವಂತಹ ಸಮಾರಂಭದ ಸಮಯದಲ್ಲೂ ಕೂಡ ತುಳುವರು ತಮ್ಮ ಹಿರಿಯರನ್ನು ನೆನೆಯುತ್ತಾರೆ. ಅದರ ಜೊತೆಗೆ ಇಂತಹ ಕಷ್ಟದ ಸಮಯದಲ್ಲೂ ಕೂಡ ಅವರನ್ನೇ ನೆನೆಯುವುದು ವಾಡಿಕೆ. ಯಾಕೆಂದರೆ ಇದೇ ಆಟಿ ತಿಂಗಳಿನಲ್ಲಿ ಬಳಸುವಂತಹ ಆಟಿ ಅಗಿಲು ಇದಕ್ಕೊಂದು ಉದಾಹರಣೆ. ಹಾಗೂ ಈ ತಿಂಗಳಿನಲ್ಲಿ ಹೊಸದಾಗಿ ಮದುವೆಯಾಗಿರುವ ನವವಧುವನ್ನು ಅವಳ ತಾಯಿಯ ಮನೆಗೆ ಕಲಿಸುವುದು ವಾಡಿಕೆ. ಇದನ್ನೇ ಆಟಿಕುಲ್ಲರೆ ಪೋಪಿನ ಎಂದು ತುಳುವರು ಹೇಳುತ್ತಾರೆ. ಬಂಧುಗಳಿಂದ ದೂರವಾಗಿದ್ದ ಹೆಣ್ಣು ತಮ್ಮ ತಾಯಿಯ ಮನೆಯಲ್ಲಿ ಈ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಇದ್ದು ಅನುಭವಿಸಿ ಅವರ ಜೊತೆ ಇರುವಂತಹ ಒಂದು ವಿಶೇಷವಾದ ಆಚರಣೆ. ಇನ್ನೊಂದು ಇದೇ ತಿಂಗಳಿನಲ್ಲಿ ಕಂಡುಬರುವ ಮಹತ್ತರವಾದಂತಹ ಆಚರಣೆ ಯಾವುದೆಂದರೆ ಆಟಿ ಅಮಾವಾಸ್ಯೆ. ಈ ಆಟಿ ತಿಂಗಳಿನಲ್ಲಿ ಬರುವಂತಹ ಅಮಾವಾಸ್ಯೆಗೆ ವಿಶೇಷವಾದ ಸ್ಥಾನವಿದೆ. ಯಾಕೆಂದರೆ ಈ ಆಟಿ ಅಮಾವಾಸ್ಯೆಯಲ್ಲಿ ಮಾಡುವಂತಹ ಹಾಲೆಯ ಕೆತ್ತೆಯ ಕಷಾಯ, ಇದನ್ನು ಬೆಳ್ಳಂಬೆಳಗ್ಗೆ ನಸು ಕತ್ತಲಿನಲ್ಲಿ ಹೋಗಿ ಬರಿಯ ಕಲ್ಲಿನ ಸಹಾಯದಿಂದಲೇ ಮರದ ತೊಗಟೆಯನ್ನು ತೆಗೆದುಕೊಂಡು ಮನೆಗೆ ಬಂದು ಅದನ್ನು ಗುದ್ದಿ ಅದರ ರಸವನ್ನು ತೆಗೆದು ಕುಡಿಯುವುದು ವಾಡಿಕೆ. ಈ ಕಷಾಯ ಅತ್ಯಂತ ಕಹಿಯಾಗಿದ್ದರೂ ಇದು ಅತ್ಯಂತ ಆರೋಗ್ಯಪೂರ್ಣವಾಗಿದೆ. ಹಾಗೂ ಈ ಕಷಾಯವು ಮನೆಗಳಲ್ಲಿ ಹಾಗೂ ದೇವಸ್ಥಾನದ ತೀರ್ಥಗಳಲ್ಲಿ ಕೂಡ ಸಿಗುವುದು. ಹಾಗೂ ತುಳುನಾಡಿನಲ್ಲಿ ಸಿಗುವಂತಹ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ತೀರ್ಥ ಸ್ನಾನವನ್ನು ಮಾಡುವಂಥದ್ದು ಕೂಡ ಇಲ್ಲಿ ಚಾಲ್ತಿಯಲ್ಲಿದೆ. ಮಿತ್ರರೇ, ಈಗಿನ ಕಾಲದ ತುಳುನಾಡನ್ನು ನೋಡೋಣ. ಯಾಕೆಂದರೆ ಆಗಿನ ಕಾಲದ ಹಿರಿಯರು ಕಷ್ಟಪಟ್ಟಂತೆ ಒಪ್ಪೊತ್ತಿನ ಊಟಕ್ಕೂ ಕಷ್ಟಪಡಬೇಕಾದಂತಹ ಸ್ಥಿತಿ ಈಗ ಇಲ್ಲ. ಈಗ ನಿಧಾನವಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಬಟ್ಟೆ, ಬರೆ, ಆಹಾರ ಕ್ರಮಗಳು ಬದಲಾಗುತ್ತಾ ಇದೆ. ಅದೆಲ್ಲ ಬದಲಾಗುತ್ತಾ ಇದ್ದಂತೆಯೇ ಮನುಷ್ಯನ ನೆಮ್ಮದಿಯು ಕೆಡುತ್ತಿದೆ. ಹಿಂದೆ ಹಿರಿಯರಿಗೆ ತಿನ್ನಲು ಊಟ ಇರಲಿಲ್ಲ, ತೊಡಲು ಬಟ್ಟೆ ಇರಲಿಲ್ಲ. ಆದರೂ ನೆಮ್ಮದಿಯಿಂದ ಮಾತ್ರ ಬದುಕಿ ನಿದ್ದೆ ಮಾಡುತ್ತಿದ್ದರು.
ಈಗ ಎಲ್ಲಿದೆ ನಿದ್ದೆ ಹೇಳಿ? ದೊಡ್ಡವರಿಗೆ ಬಿ ಪಿ ಶುಗರ್ ಟೆನ್ಷನ್ನಿಂದ ನಿದ್ದೆ ಇಲ್ಲ, ಮಕ್ಕಳಿಗೆ ಮೊಬೈಲ್ನಿಂದ ನಿದ್ದೆ ಇಲ್ಲ. ಎಲ್ಲವೂ ಬದಲಾಗುತ್ತಿದೆ. ಆದರೆ ಹಿಂದಿನ ಆ ಹಿರಿಯರು ಹಾಕಿಕೊಟ್ಟಂತಹ ಆಚರಣೆಗಳು ಮತ್ತು ಆಹಾರಗಳು ಈಗಲೂ ನಮ್ಮನ್ನು ಕಾಪಾಡುತ್ತಿದೆ. ಅದು ಮುಂದಕ್ಕೆ ಎಷ್ಟು ಸಮಯ ನಾವು ಕೊಂಡು ಹೋಗುತ್ತಿದ್ದೇವೋ ಅದು ನಮಗೆ ಗೊತ್ತಿಲ್ಲ. ಹಿರಿಯರು ನಮಗೆ ಒಂದು ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನನ್ನು ಕೊಡುತ್ತೇವೆ ಎನ್ನುವುದು ಅಷ್ಟೇ ಮುಖ್ಯ. ಆಗಿನ ಕಾಲದ ಕಷ್ಟ ತಿಂಡಿ ತಿನಿಸುಗಳ ಬಗ್ಗೆ ನೆನಪು ಮಾಡಿಕೊಂಡು ಆಟಿಕೂಟ ಮಾಡಿದರೆ ಪ್ರಯೋಜನ ಇಲ್ಲವೇ ಇಲ್ಲ. ದಿನ ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆದರೆ ಮಾತ್ರ ನಮ್ಮ ಭವಿಷ್ಯ. ಇದು ಇಲ್ಲಿನ ಸಂಸ್ಕೃತಿ. ಹಾಗೂ ಎಲ್ಲಿಯಾದರೂ ಹೇಳಿದರಲ್ಲಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಹಾಗೂ ಈ ನನ್ನ ವರ್ಲ್ಡ್ ಆಫ್ ಭರತ್ ಚಾನಲ್ನಲ್ಲಿ ಬರುವಂತಹ ಮಾಹಿತಿಗಳು ಹಾಗೂ ವಿಶೇಷ ಹೊಸ ವಿಷಯಗಳನ್ನು ನೋಡುವ ಇಚ್ಛೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೂ ನಿಮ್ಮ ಮಿತ್ರರಲ್ಲೂ ಕೂಡ ಹಂಚಿಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯದಿರಿ. ಥ್ಯಾಂಕ್ ಯು. ಧನ್ಯವಾದಗಳು. ಸೊಲ್ಮೇಲೋ.